ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಹಾಗೇನೆ ಲವ್ ಮಾರ್ಕ್ ಬ್ಯೂಟಿ ಸೋಪ್ ಅಂಡ್ ಸತ್ಯನಾಥ್ ಸ್ಟೋರ್ಸ್. ಯಾವುದೇ ಅಡುಗೆಯ ಸಾಮಗ್ರಿ ಕೂಡ ಇವ್ರು ಮಾಡಿದ್ರೆ ಮಾತ್ರ ರುಚಿಸೋದು, ಇಲ್ಲಾಂದ್ರೆ ರುಚಿಸಲ್ಲ, ಇವ್ರು ಮಾಡಿದ್ರೆ ಮಾತ್ರ ರುಚಿಸೋದು ಅಂತ ಹೇಳಲ್ಲ. ಬದಲಾಗಿ ಪ್ರತಿಯೊಂದು ಅಡುಗೆಗೆ ಕೂಡ ಅಡುಗೆಯ ಸಾಮಗ್ರಿಗಳ ರುಚಿ ಒಂದೇ ಇರುತ್ತೆ. ಆದ್ರೂ ಕೂಡ ಅಡುಗೆಯ ರುಚಿ ವಿಭಿನ್ನ. ಯಾಕಂದ್ರೆ ಹಾಕುವಂತ ಪ್ರಮಾಣ ಆಗಿರ್ಬೋದು, ಬೇಯಿಸುವಂತ ರೀತಿ ಆಗಿರ್ಬೋದು, ವಿಭಿನ್ನವಾಗಿರುತ್ತೆ. ಇವತ್ತು ಅಂತಹದ್ದೇ ಒಂದು ಅದ್ಭುತವಾದ ಕೈ ರುಚಿಯುಳ್ಳಂತಹ ಸುಜಯ ಹೇಮಚಂದ್ರ ಅವರು ನಮ್ಮ ಅತಿಥಿಯಾಗಿ ನಮ್ಮ ಅಡುಗೆ ಮನೆಯಲ್ಲಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ. ಸೊ ಇವತ್ತು ಏನ್ ಮಾಡ್ತಾ ಇದ್ರೆ ನಮಗೋಸ್ಕರ ರೆಸಿಪಿ? ಇವತ್ತು ಚಿಕನ್ ಇದ್ದು ಒಂದು ಐಟಮ್, ಚಿಕನ್ ಪೆಪ್ಪರ್. ಓಕೆ, ಚಿಕನ್ ಪೆಪ್ಪರ್. ಸೊ ಚಿಕನ್ ರೆಸಿಪಿ ಮಾಡ್ತಾ ಇದ್ದೀರಾ? ಸೊ ಚಿಕನ್ ರೆಸಿಪಿ ಹಾಗಾದ್ರೆ ಸ್ಟಾರ್ಟ್ ಮಾಡೋದಾ? ಓಕೆ, ಸ್ಟಾರ್ಟಿಂಗ್ ಏನ್ ಬೇಕೀಗ? ಒಂದು ಪಾತ್ರೆ ಬೇಕು. ಪಾತ್ರೆ, ಓಕೆ. ನೆಕ್ಸ್ಟ್ ಇದಕ್ಕೆ ಆಯಿಲ್ ಓಕೆ. ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಯೂಸ್ ಮಾಡುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ವಿತ್ ವಿಟಮಿನ್ ಎ, ಡಿ ಅಂಡ್ ಇ. ಸೊ ಈಗ ಎಷ್ಟು ಹಾಕೋದು ಮ್ಯಾಮ್? ಸ್ವಲ್ಪ ಜಾಸ್ತಿ ಬೇಕು ಪೆಪ್ಪರ್ ಚಿಕನ್ ಮಾಡಲಿಕ್ಕೆ. ಸೊ ಹಾಕೋದ ಇನ್ನು? ಸಾಕು. ಎಷ್ಟು ಹಾಕಿದ್ರು ಪ್ರಾಬ್ಲಮ್ ಇಲ್ಲ, ಸಾಕಾಗುತ್ತಲ್ಲ? ಸಾಕು. ಇದೀಗ ಆಯಿಲ್ ಬಿಸಿ ಆಗಬೇಕು ಅಲ್ವಾ? ಇದು ಚಿಕನ್ ಅನ್ನು ಉಪ್ಪು, ಮೆಣಸು ಮತ್ತು ಅರಿಶಿನ ಹಾಕಿ ಒಂದು ಅರ್ಧ ಗಂಟೆಯಿಂದ 1 ಅವರ್ ತನಕ ಇಡಬೇಕು. ಉಪ್ಪು, ಮೆಣಸಿನ ಹುಡಿ, ಅರಿಶಿನ ಮ್ಯಾರಿನೇಟ್ ಮಾಡಿ ಈಗ ಮಾಡಿಟ್ಟದ್ದು. ಸೊ ಈಗ ಅರ್ಧ ಗಂಟೆ ಅದನ್ನ ಇಟ್ಟಿದ್ದೀರಾ? ಸೊ ರೆಡಿ ಇದೆ. ಸೊ ಇದು ಮ್ಯಾರಿನೇಟ್ ಅಂದ್ರೆ ಅದಕ್ಕೆ ಸ್ವಲ್ಪ ನೀರಿನ ಅಂಶ ಏನಾದ್ರೂ ಮಿಕ್ಸ್ ಮಾಡ್ಲಿಕ್ಕೆ? ಇಲ್ಲ, ಡ್ರೈ ಪೌಡರ್ಸ್ ಹಾಕಿ ಹಾಗೆ ಮ್ಯಾರಿನೇಟ್ ಮಾಡಿ. ಚಿಕನ್ ನಲ್ಲಿ ಮಾಯಿಶ್ಚರ್ ಇರ್ತದಲ್ಲ. ಎಣ್ಣೆ ಬಿಸಿ ಆಗ್ತಾ ಉಂಟು. ಎಣ್ಣೆ ಬಿಸಿ ಆಗ್ತಾ ಇದೆ. ಓಕೆ. ಸೊ ಅದಕ್ಕೆ ನೀರುಳ್ಳಿ ಹಾಕುವ. ಒಂದು ಅರ್ಧ ಕೆಜಿ ಚಿಕನ್ ಮಾಡೋದಾದ್ರೆ ಅರ್ಧ ಕೆಜಿ ನೀರುಳ್ಳಿ ಬೇಕು. ಅರ್ಧ ಕೆಜಿ ಚಿಕನ್ಗೆ ಅರ್ಧ ಕೆಜಿ ನೀರುಳ್ಳಿ ಬೇಕು. ಓಕೆ. ಇದಕ್ಕೆ ಮತ್ತೇನು ಹಾಕ್ಲಿಕ್ಕಿಲ್ಲ, ಖಾಲಿ ನೀರುಳ್ಳಿ. ಸೊ ಇದೇ ಮೇನ್ ಇಂಗ್ರೀಡಿಯಂಟ್ ಆಗುತ್ತೆ ಚಿಕನ್ ಬಿಟ್ರೆ. ಹಾಗಾದ್ರೆ ಈರುಳ್ಳಿ ರೇಟ್ ಜಾಸ್ತಿ ಆಗುವಾಗ ಇದನ್ನ ಮಾಡೋ ಹಾಗೆ ಇಲ್ಲ. ಈಗ ಅರ್ಧ ಕೆಜಿ ಈರುಳ್ಳಿ ನಾವು ಒಂದು ರೆಸಿಪಿಗೆ ಹಾಕೋದಾದ್ರೆ ಅದರ ಕಾಸ್ಟ್ ಕೂಡ ನೋಡ್ಬೇಕಾಗುತ್ತೆ ಈರುಳ್ಳಿದು ಚಿಕನ್ ಜೊತೆಗೆ. ಅದೇ ಟೇಸ್ಟ್ ತರೋದು. ಉದ್ದಕ್ಕೆ ಹೆಚ್ಕೊಳ್ಳೋದು. ಉದ್ದಕ್ಕೆ ಹೆಚ್ಕೊಂಡು ಲೈಟ್ ಬ್ರೌನ್ ಬರುವ ತನಕ ಇದನ್ನು ಹುರಿಬೇಕು. ಓಕೆ. ಸೊ ಈರುಳ್ಳಿಯೇ ಮೇನ್ ಇಂಗ್ರೀಡಿಯಂಟ್ ಆಗುತ್ತೆ. ಆದ್ರೆ ಮತ್ತೆ ಚಿಕನ್ ಪೆಪ್ಪರ್ ಅಂತ ಯಾಕೆ ಹೆಸರು ಇದಕ್ಕೆ? ಪೆಪ್ಪರ್ ಹಾಕ್ತೇವಲ್ಲ, ಬಟ್ ಮೇನ್ ಇಂಗ್ರೀಡಿಯಂಟ್ ಈರುಳ್ಳಿ ಬರುತ್ತಲ್ಲ? ಈರುಳ್ಳಿ ಮತ್ತೆ ಪೆಪ್ಪರ್, ಅದು ಖಾರ ಬೇಕಲ್ಲ ನಮ್ಗೆ. ಮೆಣಸಿನ ಹುಡಿ ಏನಿಲ್ಲ, ಪೆಪ್ಪರ್ ಹಾಗೆ. ಮತ್ತೇನು ಮಸಾಲ ಹಾಕ್ಲಿಕ್ಕಿಲ್ಲ ನಮ್ದು. ನಾವು ಇಲ್ಲದ್ರೆ ಆಕ್ಚುಲಿ ಅದೇ ನಾವು ಮಾಡೋದೇನು ಕೊತ್ತಂಬರಿ, ಜೀರಿಗೆ ಅದೆಲ್ಲ ಹಾಕಿ ಮಾಡೋದಲ್ಲ ನಾವು, ಕಡ್ದೆಲ್ಲ ಮೆಣಸೆಲ್ಲ ಹಾಕಿ. ಇದು ಹಾಗೆಲ್ಲ ಪೆಪ್ಪರ್ ಅಲ್ಲಿ ಮಾಡುವ. ಇದು ನಿಮ್ಮ ಇನೋವೇಟಿವ್ ಅಲ್ಲ? ಇನೋವೇಟಿವ್ ಇಲ್ಲ, ನನ್ನ ಆಂಟಿ ಹೇಳಿ ಕೊಟ್ಟದ್ದು. ಅಂದ್ರೆ ಚಿಕನ್ ಪೆಪ್ಪರ್ ಕೇಳಿದೀನಿ, ಬಟ್ ಯಾವ ರೀತಿ ಮಾಡಿದ್ರು ಅಂತ ನೋಡಿರ್ಲಿಲ್ಲ. ಸೊ ಇದು ಬೇರೆ ರೀತಿ ಮಾಡ್ತೀರಾ ಅಂತ ಅನ್ಕೊಂಡೆ. ಓಕೆ. ಸೊ ಈಗ ಆಗ್ತಾ ಬಂತು ಅಲ್ವಾ? ಈಗ ಇದಕ್ಕೆ ಪೆಪ್ಪರ್ ಹುಡಿ ಹಾಕುವ.
ಪೆಪ್ಪರ್ ಪೌಡರ್ ಬೇಕು. ಸೊ ಎಸ್, ಇದು ನಮ್ಮ ಅರುಣಾ ಮಸಾಲದವ್ರದ್ದು ಪೆಪ್ಪರ್ ಪೌಡರ್. ಸೊ ಬೆಸ್ಟ್ ಟೇಸ್ಟ್ ಕೊಡುವಂತಹ, ಈ ಟೇಸ್ಟ್ ನ ಇನ್ನಷ್ಟು ಎನ್ಹ್ಯಾನ್ಸ್ ಮಾಡುವಂತಹ ಕ್ವಾಲಿಟಿ ಇರುವಂತಹ ಪೌಡರ್. ಎಸ್ ಮ್ಯಾಮ್, ಈಗ ಎಷ್ಟು ಹಾಕಬೇಕು ಹೇಳಿ ನೀವು. ಇದಕ್ಕೊಂದು 2 ಸ್ಪೂನ್ ಅಷ್ಟು ಹಾಕಿ. ಸಾಕಾ? ಹಾಕಿ ಸೋಯಾ ಸಾಕು. 2 ಸ್ಪೂನ್ ಅಷ್ಟು. ಖಾರ ಜಾಸ್ತಿ ಬೇಕಾದವರು ಜಾಸ್ತಿ ಹಾಕ್ಕೊಳ್ಳಿ. ಕೆಲವೊಬ್ಬರಿಗೆ ಖಾರ ಜಾಸ್ತಿ ಬೇಕಾಗುತ್ತೆ, ಅದು ಜಾಸ್ತಿ ಪೆಪ್ಪರ್ ಯೂಸ್ ಮಾಡಿ. ಮಕ್ಕಳಿಗೆಲ್ಲ ಇದ್ರೆ ಸ್ವಲ್ಪ ಕಮ್ಮಿ ಹಾಕಿ. ಖಾರ ನೀವು ಈಗಾಗಲೇ ಅರುಣಾದವ್ರದ್ದು ಮೆಣಸಿನ ಹುಡಿ ಹಾಕಿ ಮ್ಯಾರಿನೇಟ್ ಕೂಡ ಮಾಡಿದೀರಾ ಅಲ್ವಾ? ಸ್ವಲ್ಪ ಹಾಕಿ ಆ ಖಾರ ಈ ಖಾರ ಮ್ಯಾನೇಜ್ ಮಾಡಿ ಹಾಕ್ಬೇಕಾಗುತ್ತೆ. ಇದೊಂದು 5 ಮಿನಿಟ್ಸ್ ಸ್ವಲ್ಪ ಸ್ಮೆಲ್ ಹೋಗುವ ಹಾಗೆ ಹಸಿ ವಾಸನೆ ಹೋಗ್ಬೇಕು. ಪೆಪ್ಪರ್ ಇದು. ಸೊ ಬರೀ ಅರುಣಾ ಮಸಾಲಾಸ್, ಈರುಳ್ಳಿ ಹಾಗೆ ಚಿಕನ್ ರೆಡಿ ಇದ್ರೆ ಚಿಕನ್ ಪೆಪ್ಪರ್ ರೆಡಿ ಆಗುತ್ತೆ. ಬೇರೆ ಏನು ಬೇಕಂತಿಲ್ಲ, ತುಂಬಾ ಈಸಿ. ಸಿಂಪಲ್ ಇಂಗ್ರೀಡಿಯಂಟ್ ಅಲ್ವಾ ಹಾಗಾದ್ರೆ, ಅಂಡ್ ಮಾಡ್ಲಿಕ್ಕೂ ಬೇಗ ಆಗುತ್ತೆ. ಬೇಗ ಆಗ್ತದೆ. ಸೊ ಈಗ ಆಯ್ತು, ಈಗ ಹಸಿ ವಾಸನೆ ಹೋಗುವಷ್ಟು ಬೆಂದಿದೆ. ಸೊ ನೆಕ್ಸ್ಟ್ ಅದಕ್ಕೆ ಚಿಕನ್ ಹಾಕಿ, ಮ್ಯಾರಿನೇಟ್ ಮಾಡಿದ್ದು ಚಿಕನ್ ಹಾಕಿ. ಸೊ ಈಗ ಚಿಕನ್ ಇದೀಗ ಚಿಕನ್ ಪೆಪ್ಪರ್ ಮಾಡ್ತಾ ಇದ್ದೀರಾ. ಬೇರೆ ಬೇರೆ ಯಾವ ರೆಸಿಪೀಸ್ ಮಾಡಿದೀರಾ ಚಿಕನ್ ಅಲ್ಲಿ? ನಾರ್ಮಲ್ ಬಿಟ್ಟು, ಅಂದ್ರೆ ನಾರ್ಮಲ್ ಚಿಕನ್ ಸಾರು, ಕಬಾಬ್ ಇದೆಲ್ಲ ಮಾಡ್ತೀವಿ ನಾವು. ಸೊ ಅದನ್ನ ಬಿಟ್ಟು ಸ್ಪೆಷಲ್ ಐಟಮ್ಸ್ ಇದು ಮಾಡಿದೀರಾ? ಚಿಕನ್ ಗೀ ರೋಸ್ಟ್. ಮಾಡ್ತಾ ಇರ್ತೇನೆ. ಚಿಕನ್ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ. ಚಿಕನ್ ತುಂಬಾ ವೆರೈಟಿ. ಸ್ವಲ್ಪ ಆ ಕಡೆ ಈ ಕಡೆ ಇಂಗ್ರೀಡಿಯೆಂಟ್ಸ್ ಚೇಂಜ್ ಮಾಡಿದ್ರೆ ಚಿಲ್ಲಿ, ಚಿಕನ್ ಇದು ಸಾಸ್, ಸೋಯಾ ಸಾಸ್ ಎಲ್ಲ ಹಾಕಿ ಇರ್ತದೆ ಸಾಧಾರಣ. ಸ್ವಲ್ಪ ಆ ಕಡೆ ಈ ಕಡೆ ಒಂದು ಇಂಗ್ರೀಡಿಯೆಂಟ್ ಚೇಂಜ್ ಆದ್ರೆ ಟೇಸ್ಟ್ ಬೇರೆ ಬರುತ್ತೆ. ಚೈನೀಸ್ ಎಲ್ಲ ಇರ್ತದಲ್ಲ. ಚಿಕನ್ ಪೆಪ್ಪರ್ ಅಲ್ಲಿ ನಾವು ಜಾಸ್ತಿ ಐಟಮ್ಸ್ ಯೂಸ್ ಮಾಡಿಲ್ಲ. ನೀರುಳ್ಳಿ, ಪೆಪ್ಪರ್, ಚಿಕನ್ ಮತ್ತೆ ಮ್ಯಾರಿನೇಟ್ ಮಾಡ್ಲಿಕ್ಕೆ ಅರಿಶಿನ ಹುಡಿ, ಮೆಣಸಿನ ಹುಡಿ, ಉಪ್ಪು ಸ್ವಲ್ಪ ಉಪ್ಪು ಸಾಕಾಗುತ್ತೆ. ಉಪ್ಪು ನಾವು ಆಗ್ಲೇ ಹಾಕಿದೀವಿ. ನಾನು ಅನ್ಕೊಂಡೆ ಯಾಕೆ ಇವ್ರು ಉಪ್ಪು ಹಾಕ್ತಿಲ್ಲ. ಸ್ವಲ್ಪ ಹಾಕಿದ್ರೆ ಆಯ್ತು. ಮ್ಯಾರಿನೇಟ್ ಮಾಡುವಾಗ ಹಾಕಿದ್ರೆ ಸಾಕು, ಮತ್ತೆ ಹಾಕುವಾಗ ಉಂಟು ಸ್ವಲ್ಪ ಟೇಸ್ಟ್ ನೋಡಿ ಸ್ವಲ್ಪ ಹಾಕುವ ನಾವು. ಈಗ ಸ್ವಲ್ಪ ಇದಕ್ಕೆ ಉಪ್ಪು ಹಾಕುವ. ಓಕೆ, ಸೊ ಈಗ ಲಾಸ್ಟ್ ಸ್ಟೇಜಿಗೆ ಆಗುವ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀರಾ. ಸೊ ಆಲ್ರೆಡಿ ಮ್ಯಾರಿನೇಷನ್ ಹಾಕಿದ್ರಿ, ಮತ್ತೆ ಹಾಕ್ತಾ ಇದ್ದೀರಾ. ಸ್ವಲ್ಪ ಹಾಕ್ಬೇಕು ಅದಕ್ಕೆ ಮ್ಯಾರಿನೇಟ್ ಮಾಡಿ. ಮತ್ತೆ ಉಳಿದದ್ದು ಇದಕ್ಕೆ ಹಾಕಿದ್ರೆ ಆಯ್ತು. ಕ್ಲೋಸ್ ಮಾಡೋದಲ್ಲ ಇದ್ದು ಮಿಕ್ಸ್ ಮಾಡಿ. ಸಡನ್ ಆಗಿ ಗೆಸ್ಟ್ ಎಲ್ಲ ಬಂದ್ರೆ ಟಕ್ಕಂತ ರೆಡಿ ಮಾಡುವಂತ ರೆಸಿಪೀಸ್, ಬಿಕಾಸ್ ಎಲ್ಲ ಐಟಮ್ಸ್ ಮನೇಲಿ ಇರ್ತದೆ. ಚಿಕನ್ ಒಂದು ಬಿಟ್ಟು. ಓಕೆ, ಚಿಕನ್ ತರೋದು, ನೀರುಳ್ಳಿ ಕಟ್ ಮಾಡೋದು ಆಯ್ತು ಅಷ್ಟೇ. ಈಗ ಸ್ವಲ್ಪ ಬೇಯಲಿಕ್ಕೆ ಅದು ಗ್ರೇವಿ ಮಾಡಬೇಕು, ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು, ಎಂತದ ಕೆಲಸ ಇಲ್ಲ ಅಲ್ವಾ? ಈಗ ಬೇಯ್ತಾ ಬಂದಿದೆ. ಡನ್. ಸೊ ನೆಕ್ಸ್ಟ್ ಸರ್ವಿಂಗ್ ಅಲ್ವಾ? ಮಿಕ್ಸ್ ಮಾಡು ಒಮ್ಮೆ. ಓಕೆ, ಚಿಕನ್ ಪೆಪ್ಪರ್ ರೆಡಿ ಆಗಿದೆ ಅಲ್ವಾ? ಸೊ ಕಲರ್ ಕೂಡ ನೋಡಕ್ಕೆ ಅದು ಪೆಪ್ಪರ್, ಚಿಕನ್ ಪೆಪ್ಪರ್ ಅಂತ ಆ ಡಾರ್ಕ್ ಕಲರ್ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ ಅಲ್ವಾ? ಇದಕ್ಕೆ ಕೊತ್ತಂಬರಿ ಸೊಪ್ಪು ಏನು ಹಾಕ್ಲಿಕ್ಕಿಲ್ಲ. ಗಾರ್ನಿಶಿಂಗ್ ಏನಿಲ್ಲ. ಅಂದ್ರೆ ಅದು ರೂಲ್ಸ್ ಅಥವಾ ನೀವು ಹಾಕದಿದ್ರು ಆಗುತ್ತೆ ಅಂತ? ಅದು ಒಂದು ಟೇಸ್ಟ್ ಬೇರೆ ಇರ್ತದಲ್ಲ. ಚಿಕನ್ ಪೆಪ್ಪರ್ ಅಂದ್ರೆ ಅದು ಸೊಪ್ಪು ಬೇಡ ಅಂತ. ಗ್ರೇವಿ ಏನಿಲ್ಲ, ಇದರದ್ದೇ ಸ್ಮೆಲ್ ಒಳ್ಳೇದಿರ್ತದೆ ಪೆಪ್ಪರ್ ಇದ್ದೆ. ಇಲ್ಲಾಂದ್ರೆ ಚಿಕನ್ ಪೆಪ್ಪರ್ ಇದ್ದೇ ಟೇಸ್ಟ್ ವೇರಿ ಆಗುತ್ತೆ ನಾವು ಸೊಪ್ಪು ಹಾಕಿದ್ರೆ. ಗ್ಯಾಸ್ ಆಫ್ ಮಾಡಿದ ಮಾಡಿ. ಸೊ ಟೇಸ್ಟ್ ನೋಡಿ ಹೇಳಿ. ಶ್ಯೂರ್. ಸೊ ಚಿಕನ್ ಪೆಪ್ಪರ್ ರೆಡಿ ಆಗಿದೆ ಅಲ್ವಾ? ಥ್ಯಾಂಕ್ ಯು ಮ್ಯಾಮ್. ಮಕ್ಕಳಿಗೆ ತುಂಬಾ ಖುಷಿ, ನಿಮ್ಮಂತವರಿಗೆ ತುಂಬಾ ಖುಷಿ ಚಿಕನ್ ರೆಸಿಪಿ ಅಂದ್ರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ಟೇಸ್ಟ್ ನೋಡೋಣ. ಟೇಸ್ಟ್ ನೋಡಿ ನಂಗಂತೂ ಸ್ವಲ್ಪ ಖಾರ ಕಮ್ಮಿ, ಸೊ ಖಾರ ಹೇಗಾಗಿದೆ ಅಂತ ನೋಡೋಣ. ಓಕೆ,
ಎಸ್ ವೀಕ್ಷಕರೇ, ಬಿಸಿ ಬಿಸಿಯಾಗಿ ಸ್ಪೈಸಿ ಚಿಕನ್ ಪೆಪ್ಪರ್ ರೆಡಿ ಆಗಿದೆ. ಸೊ ಇದನ್ನು ಟೇಸ್ಟ್ ಮಾಡಿ ಚಿಕನ್ ಪೆಪ್ಪರಲ್ಲಿ ಎಷ್ಟು ಖಾರ ಇದೆ, ತುಂಬ ಖಾರ ಇದೆಯಾ, ಕಮ್ಮಿ ಖಾರ ಇದೆಯಾ ನೋಡೋಣ. ಆದರೆ ಅದಕ್ಕೂ ಮುನ್ನ ಇದನ್ನು ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಚಿಕನ್ ಪೆಪ್ಪರ್ ತಯಾರಿಸುವ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ 3ರಿಂದ 4 ಹೆಚ್ಚಿದ ಈರುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿಯಿರಿ. ನಂತರ ಅರುಣ ಕರಿಮೆಣಸು ಪುಡಿ 2 ಚಮಚದಷ್ಟು ಹಾಕಿ ಹುರಿದು ಮೆಣಸಿನ ಪುಡಿ, ಅರಶಿನ ಪುಡಿ ಹಾಗೂ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿದ ಕೋಳಿ ಮಾಂಸವನ್ನು ಸೇರಿಸಿ ಸಣ್ಣ ಉರಿಯಲ್ಲಿ ಬೇಯಿಸಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಆವಿಯಾಗುವವರೆಗೂ ಹುರಿದು ಬೇಯಿಸಿ. ಈಗ ಬಿಸಿ ಬಿಸಿಯಾದ ರುಚಿಕರವಾದ ಚಿಕನ್ ಪೆಪ್ಪರ್ ರೆಡಿ. ಚಿಕನ್ ಪೆಪ್ಪರ್ ಅಂತೂ ರೆಡಿ ಆಯಿತು. ಸೊ ನೆಕ್ಸ್ಟ್ ಇನ್ನೊಂದು ರೆಸಿಪಿ, ಚಿಕನ್ ರೆಸಿಪಿಯಾ ಅಥವಾ ವೆಜ್ ರೆಸಿಪಿಯಾ ಯಾವುದು ಮ್ಯಾಮ್ ಹತ್ರನೇ ಕೇಳೋಣ. ಆದರೆ ಅದಕ್ಕೂ ಮುನ್ನ ನೀವು ತಗೊಳ್ಳಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್, ಹಾಗೇನೆ ಸತ್ಯನಾಥ್ ಸ್ಟೋರ್ಸ್. ವೀಕ್ಷಕರೇ, ಈಗಾಗಲೇ ಚಿಕನ್ ಪೆಪ್ಪರ್ ನಮ್ಮ ಕಿಚನಲ್ಲಿ ರೆಡಿ ಆಗಿದೆ. ಸೊ ನೆಕ್ಸ್ಟ್ ರೆಸಿಪಿ ಏನು ಅನ್ನೋ ಕ್ವಶನ್ ಆಗಲೇ ಹಾಕಿದ್ದೆ. ಸೊ ಕ್ವಶನ್ಗೆ ಆನ್ಸರ್ ಅಂತೂ ನಮ್ಮ ಸುಜಯ ಮ್ಯಾಮೇ ಕೊಡಬೇಕು. ಅವರ ಹತ್ರನೇ ಕೇಳೋಣ ಬನ್ನಿ. ಸೊ ಎಸ್ ಮೇಡಮ್, ಸೊ ಒಂದು ಕ್ವಶನ್ ಈಗಾಗಲೇ ಹಾಕಿದ್ದೀನಿ. ಸೊ ವೆಜ್ ರೆಸಿಪಿಯಾ ನಾನ್ ವೆಜ್ ರೆಸಿಪಿಯಾ? ಈಗ ನಾನ್ ವೆಜ್. ಈಗ ಚಿಕನ್ ಇದೆ ಮತ್ತೆ. ಓಕೆ, ಸೊ ಆಲ್ರೆಡಿ ಈಗ ಚಿಕನ್ ಪೆಪ್ಪರ್ ರೆಡಿ ಆಯಿತು. ಸೊ ನೆಕ್ಸ್ಟ್ ಏನು ಚಿಕನ್ ರೆಸಿಪಿ? ಚಿಕನ್ ಕೀಮಾ ಸಮೋಸ. ಚಿಕನ್ ಕೀಮಾ ಸಮೋಸ. ಸೊ ಆಗ್ಲೇ ನಿಮ್ಮ ಹತ್ರ ಕೇಳಿದೆ ಚಿಕನ್ ಅಲ್ಲಿ ಏನೆಲ್ಲ ವೆರೈಟಿ ಮಾಡಿದ್ರಿ ಅಂತ. ಚಿಕನ್ ಗೀ ರೋಸ್ಟ್ ಅಂತ ಹೇಳಿದ್ರಿ, ಚಿಕನ್ ಇದು ಯಾಕೆ ಹೇಳಿಲ್ಲ ಚಿಕನ್ ಸಮೋಸ ಅಂತ? ಸರ್ಪ್ರೈಸ್. ಓಕೆ, ನಂಗೆ ಸರ್ಪ್ರೈಸ್ ಇಟ್ಟಿರೋದಾ? ಓಕೆ ಮ್ಯಾಮ್. ಸೊ ಈಗ ಚಿಕನ್ ಕೀಮಾ ಸಮೋಸ. ಸಮೋಸ ಹೇಗೆ ಮಾಡೋದು ಇದನ್ನ? ಸ್ಟಾರ್ಟಿಂಗ್ ಈಗ ಫಸ್ಟ್ಗೆ ನಾವು ಒಂದು ಪಾತ್ರೆ ಕೊಡಿ. ಓಕೆ, ಇದು ಓಕೆನಾ? ಹಾಂ, ಓಕೆ, ಇದು ಕೊಡಿ. ಆ್ಯಂಡ್ ಇದಕ್ಕೆ ಆಯಿಲ್ ಹಾಕಿ. ಆಯಿಲ್. And yes, it is Sun Premium Refined Sunflower Oil. 3 ಸ್ಪೂನ್ ಅಷ್ಟು ಆಯಿಲ್ ಹಾಕಿ. ಓಕೆ, 1 ಸ್ಪೂನ್ ಆಯಿತು, 2 ಸ್ಪೂನ್ ಆಯಿತು, and 3rd ಸ್ಪೂನ್ ಸಾಕಲ್ಲ? ಆ್ಯಂಡ್ ನೆಕ್ಸ್ಟು ಇದು ಬಿಸಿ ಆದ ನಂತರ ಇದಕ್ಕೆ ನೀರುಳ್ಳಿ ಹಾಕುವ. ಈರುಳ್ಳಿ. ಓಕೆ, ಸೊ ಇದರಲ್ಲೂ ಈರುಳ್ಳಿ ಮೇನ್ ಇಂಗ್ರೀಡಿಯೆಂಟ್ ಆಗುತ್ತಾ? ಜಾಸ್ತಿ ಈರುಳ್ಳಿ ಹಾಕ್ಲಿಕ್ಕಿದ್ಯಾ? ಇಲ್ಲ, ನಾರ್ಮಲ್. ಇದಕ್ಕೆ ಸ್ವಲ್ಪ ಎಲ್ಲ ಮಸಾಲೆ ಉಂಟು. ಓಕೆ, ಸೊ ಅದಕ್ಕೆ ಬರೀ ಈರುಳ್ಳಿ ಮೇನ್. ಸೊ ಇದು ಫೈನಲಿ ಚಾಪ್ಡ್. ಇದು ಫೈನಲಿ ಸಣ್ಣ ಸಣ್ಣ ಕಟ್ ಮಾಡಿದ್ದು ಈರುಳ್ಳಿ ಹಾಕೋ. ಒಂದು ಈರುಳ್ಳಿ ಅಲ್ವಾ? ಒಂದು ಈರುಳ್ಳಿ ಕಟ್ ಮಾಡಿದ್ದು. ಅಂಡ್ ಇದು ಈರುಳ್ಳಿ ಕಲರ್ ಎಷ್ಟು ಬ್ರೌನ್ ಹಾಗೇನಿಲ್ಲ. ಸೊ ನಾರ್ಮಲ್ ಸ್ವಲ್ಪ ಫ್ರೈ ಆದ್ರೆ ಸಾಕು. ಮತ್ತೆ ಸಮೋಸ ಇದು ಮಾಡುವಾಗ ಪುನಃ ಡೀಪ್ ಫ್ರೈ ಆಗಲಿಕ್ಕೆ ಫ್ರೈ ಇದೆ ಇದರಲ್ಲಿ. ಓಕೆ, ಸೊ ಅದರಲ್ಲಿ ಮತ್ತೆ ಬೇಯುತ್ತೆ. ಈಗ ಇದಕ್ಕೆ ಒಂದು ಹಸಿಮೆಣಸು ಕಟ್ ಮಾಡಿದ್ದು ಹಾಕಿ ಬಿಡುವ. ಒಂದು 5 ಸ್ವಲ್ಪ ಇದನ್ನು ಫ್ರೈ ಮಾಡಿ ಒಂದು 5 ಮಿನಿಟ್ಸ್ ತನಕ. ಸೊ ನೀವು ಇದು ಸ್ಟಫಿಂಗ್ ಪ್ರಿಪೇರ್ ಮಾಡ್ತಾ ಇದ್ದೀರಾ? ಸಮೋಸ. ಸೊ ಆದ ಕಾರಣ ಚಿಕನ್ ಈಗ ಪೀಸಸ್ ಯೂಸ್ ಮಾಡೋ ಹಾಗಿಲ್ಲ, ಕೀಮಾನೇ ಬೇಕು. ಬಿಕಾಸ್ ಸಮೋಸಕ್ಕೆ ಯೂಸ್ ಮಾಡ್ತಿರೋದು ನಾವು ಅಲ್ವಾ? ನಾರ್ಮಲ್ ಆಗಿ ಸಮೋಸಕ್ಕೆ ಪೊಟ್ಯಾಟೊ ಬಾಜಿ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಈಗ ಚಿಕನ್ ಬಾಜಿ ರೆಡಿ ಆಗುತ್ತೆ. ಇದಕ್ಕೆ ಕೂಡ ಹಾಕ್ಬೋದು, ಬಟಾಣಿ ಹಾಕ್ಬೋದು, ಕಾರ್ನ್ ಹಾಕ್ಬೋದು ಮಕ್ಕಳಿಗೆಲ್ಲ. ಹಾಗೆ ಇದು ಖಾಲಿ ಚಿಕನ್ ಇಂದು ಮಾಡಿದ್ದು. ಇದು ನೀವು ಕಲ್ತಿರುವಂತದ್ದು ಚಿಕನ್ ಸಮೋಸ ಎಲ್ಲಿಂದ? ಸಮೋಸ ಉಂಟಲ್ಲ, ನಾವು ಆಲ್ರೆಡಿ ವೆಜ್ ಸಮೋಸ ಮಾಡ್ತೇವೆ. ಚಿಕನ್ ಟ್ರೈ ಮಾಡೋಣ. ಎಷ್ಟು ಸಲ ಅಂತ ವೆಜ್ ಸಮೋಸ ಅಲ್ವಾ? ಈಗ ಚಿಕನ್ ಹಾಕುವ. ಇದಕ್ಕೆ ಚಿಕನ್ ಕೀಮಾ. ಓಕೆ, ಇದು ಅಂಗಡಿಯಲ್ಲಿ ಕೂಡ ಸಿಗ್ತದೆ. ಇಲ್ಲದೆ ನಾವು ಚಿಕನ್ ಅಂತಂದು ವೆಜ್ ಅದರಲ್ಲಿ ಬೋನ್ ತೆಗೆದು ಮಿಕ್ಸಿ ಕೂಡ ಹಾಕಿ ಮಾಡಬಹುದು. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಅಂಗಡಿಯಲ್ಲಿ ಸಿಗುತ್ತೆ. ಕೀಮಾ ಸಿಗ್ತದೆ.
ಇದಕ್ಕೆ ಅರಿಶಿನ ಹುಡಿ. ಓಕೆ, ಟರ್ಮರಿಕ್ ಪೌಡರ್ ಬೇಕು, ಈಗಲೇ ಬೇಕಲ್ವಾ? ಹಾಕಿದ್ದೀವಿ. ಮತ್ತು ಮೆಣಸಿನ ಹುಡಿ, ಟರ್ಮರಿಕ್ ಪೌಡರ್, ಅರುಣ ಹಳದಿ ಹುಡಿ. ಓಕೆ, ಜಾಸ್ತಿ ಆಯ್ತಾ? ಸ್ವಲ್ಪ ಹಾಕಿ. ಆ್ಯಂಡ್ ನೆಕ್ಸ್ಟು 1 ಸ್ಪೂನ್ನಷ್ಟು ಮೆಣಸಿನ ಹುಡಿ, ಚಿಲ್ಲಿ ಪೌಡರ್. ತುಂಬಾನೇ ಎಕ್ಸ್ಪೀರಿಯನ್ಸ್, ಅಂದ್ರೆ ತುಂಬಾ ವರ್ಷದಿಂದ ಯೂಸ್ ಮಾಡ್ತಿರುವಂತಹ ಮಸಾಲ ಇದು ಅಲ್ವಾ, ಅರುಣ ಮಸಾಲ. ಒಂದು ಸ್ಪೂನ್ ಅಷ್ಟು. ಓಕೆ, ಸಾಕು. ಇದರಲ್ಲೂ ಅಷ್ಟೇ ಖಾರ ಬೇಕಾದಷ್ಟು ವೇರಿ ಮಾಡ್ಕೋಬಹುದು ಅಲ್ವಾ ಮಸಾಲ. ಯಾಕಂದ್ರೆ ಚಿಲ್ಲೀಸ್ ಕೂಡ ಆಲ್ರೆಡಿ ಹಾಕಿದ್ದೀರಿ, ಸ್ವಲ್ಪ ಕಮ್ಮಿ ಹಾಕಿದ್ರೆ ಒಳ್ಳೆದ. ಅಂಡ್ ಇದು ಎರಡೇ ಮಸಾಲಾನ? ಇಲ್ಲ, ಇನ್ನು ಕೊರಿಯಾಂಡರ್ ಪೌಡರ್ ಈಗಲೇ ಹಾಕದ? ಹಾಕಿ. ಕೊರಿಯಾಂಡರ್ ಪೌಡರ್ ಇದು 1 ಸ್ಪೂನ? 1 ಸ್ಪೂನ್ ಹಾಕಿಬಿಡಿ, ಸಾಕಲ್ಲ? ಸಾಕು. ಅಂಡ್ ಜೀರಾ ಪೌಡರ್. ನೀವು ಕೂಡ ಅಡಿಗೆ ಮಾಡಿ ಗೊತ್ತುಂಟ ಅಂತ. ಮಸಾಲ ಸಿದ್ದು ಮಾಡ್ತೀವಿ ನಾವು. ಗ್ರೇವಿ ಸಾಕಲ್ಲ? ಗ್ರೇವಿ ಮಾಡಿ ಎಲ್ಲ ಮಾಡೋದು ಸ್ವಲ್ಪ ದೂರ. ಇದು ನಿಮ್ಗೆ ಹೇಳಿದ್ದು ಮಕ್ಕಳಿಗೆ. ಮಸಾಲಾಸ್ ಅಂದ್ರೆ ಡೈರೆಕ್ಟ್ ಈಗ ಮಸಾಲ ಸರೋಣದವ್ರದ್ದು ರೆಡಿ ಇದ್ರೆ ಏನಾದ್ರು ಐಟಮ್ಸ್ ಇದ್ರೆ ಟಕ್ ಅಂತ ಮಾಡಿದ್ರೆ ಆಯ್ತು. ಗರಂ ಮಸಾಲ ಇದು 1 ಸ್ಪೂನ್. 1 ಸ್ಪೂನ್ ಹಾಕಿ ಸಾಕು. ಇದಕ್ಕೆ ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕುವ. ಒಂದು ಅರ್ಧ ಸ್ಪೂನ್ ಸಾಕು. ಆಗಲೇ ಹಾಕಬೇಕಿತ್ತು ಫಸ್ಟಿಗೆ. ಆನಿಯನ್ ಯಾವಾಗ ಹಾಕಿದ್ದೀವಿ ಅದೇ ಟೈಮಲ್ಲಿ? ಚಿಕನ್ ಹಾಕಿದ ಕೂಡಲೇ. ಇದೊಂದು 5 ನಿಮಿಷ ಬೇಯಲಿ. 5 ನಿಮಿಷ ಬೇಯಬೇಕಾ? ಸೊ ಇದೆಲ್ಲ ಜಾಸ್ತಿ ಮಾಡ್ತೀರಾ ಮನೆಯಲ್ಲಿ? ಮಕ್ಕಳಿದ್ದಾರೆ ಮನೆಯಲ್ಲಿ? ಎಷ್ಟು ಮಕ್ಕಳು ನಿಮಗೆ? ಒಬ್ಳು ಮಗಳಿದ್ದಾರೆ. ಏನ್ ಮಾಡ್ಕೊಂಡಿದ್ದಾರೆ ಅವರು? ಅವಳೀಗ ವರ್ಕ್ ಫ್ರಮ್ ಹೋಮ್. ಸೊ ಸ್ಟಡೀಸ್ ಎಲ್ಲ ಹಾಕಿ ವರ್ಕ್ ಫ್ರಮ್ ಹೋಮ್. ಸೊ ಈಗ ಅಲ್ಲ ಕೊರೋನಾ ಬಂದ ನಂತರ ಆಲ್ಮೋಸ್ಟ್ ಈಗ ಇಂಜಿನಿಯರ್ಸ್ಗೆಲ್ಲ ವರ್ಕ್ ಫ್ರಮ್ ಹೋಮ್ ಅಲ್ವಾ? ಸೊ ಇದೆಲ್ಲ ಇಷ್ಟಪಟ್ಟು ತಿಂತಾರಾ? ಚಿಕನ್ ಸಮೋಸ ಎಲ್ಲ ಮಾಡಿದ್ರೆ ಅಥವಾ ಡಯಟಿಂಗ್ ಇದೆಯಾ? ಡಯಟಿಂಗ್ ಏನಿಲ್ಲ, ಅದು ಬೇಡ, ತಿನ್ನೋದ್ರಲ್ಲಿ ಕಮ್ಮಿ, ಅದು ಸೆಲೆಕ್ಟ್ ತಿಂತಾಳೆ ಮಾಡಿಕೊಟ್ಟೆ. ಸೊ ಇಷ್ಟು ಟೇಸ್ಟಿಯಾಗಿ ಮಾಡಿದ್ರೆ ತಿನ್ನಲೇಬೇಕು ಅಲ್ವಾ? ಇದಕ್ಕೆ ಸ್ವಲ್ಪ ಅಂದ್ರೆ ಮಾಯ್ಶ್ಚರ್ ಇದ್ರೆ ನಾವು ಒಂದು ಸಣ್ಣ ಪೊಟೆಟೊ ಹಾಕಿದ್ರೆ ಸರಿ ಆಗ್ತದೆ, ಸ್ವಲ್ಪ ಇದು ಬರ್ತದೆ. ಸೊ ಮಾಯ್ಶ್ಚರ್ ಕಂಟೆಂಟ್ ನಮ್ಗೆ ಹೋಗ್ಬೇಕು ಅಂತಂದ್ರೆ ಪೊಟ್ಯಾಟೊ ಹಾಕ್ಬೇಕಾ? ಪೊಟೆಟೊ ಹಾಕಿದ್ರೆ ಅದು ಸ್ವಲ್ಪ ಬೈಂಡಿಂಗ್ ಕಟ್ಲಿಕ್ಕೆ ಒಳ್ಳೇದಾಗ್ತದೆ. ಈಗ ನೀವು ಪೊಟ್ಯಾಟೊ ಹಾಕ್ತೇನೆ. ಈ ಪೊಟ್ಯಾಟೊ ಒಂದು ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಜೊತೆಗೆ ಬ್ಲೆಂಡ್ ಆಗುವಂತ ಐಟಮ್ ಪೊಟ್ಯಾಟೊ. ಸ್ಮ್ಯಾಶ್ ಮಾಡ್ಕೊಂಡಿದ್ದೀರಲ್ವಾ ಈಗ? ಆಲ್ರೆಡಿ ಒಂದು ಪೊಟ್ಯಾಟೊನ್ನು ಸ್ಮ್ಯಾಶ್ ಮಾಡಿ ಹಾಕಬೇಕು. ಆದ್ಮೇಲೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು. ಆಗ ನಾವು ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಿಲ್ಲ, ಚಿಕನ್ ಪೆಪ್ಪರ್, ಬಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕೇ ಬೇಕು. ಹೆಚ್ಚಾಗಿ ಚಿಕನ್ ಐಟಮ್ಸ್ ಅಂತ ಹೇಳಿದ ಕೂಡಲೇ ತುಂಬಾನೇ ಟೈಮ್ ಕನ್ಸ್ಯೂಮಿಂಗ್, ಇದೊಂದು ಮೆಂಟಾಲಿಟಿ ಇದ್ದೇ ಇರುತ್ತೆ. ಹೆಚ್ಚಾಗಿ ಇಂಥ ಸಿಂಪಲ್ ಐಟಮ್ಸ್ ಬೇಗ ತಯಾರಾಗ್ತದೆ. ನಮ್ಗೆ ಗೊತ್ತಿರೋ ಮಾಡಿದ ನಂತರ ಇತ್ತಾ ಅಂತ. ಸೊ ರೆಡಿ ಆಯ್ತಾ? ಈಗ ಗ್ಯಾಸ್ ಆಫ್ ಮಾಡೋಣ. ಗ್ಯಾಸ್ ಆಫ್ ಮಾಡಿ ಇದು ಸ್ವಲ್ಪ ತಣ್ಣಾದ ನಂತರ ಇದನ್ನ ಸಮೋಸ ಕಟ್ಟು. ಸೊ ಇದು ಸ್ವಲ್ಪ ತಣ್ಣಗಾಗಬೇಕು. ಬಿಸಿ ಇರ್ತದಲ್ಲ, ಈಗ ಸ್ವಲ್ಪ ತಣ್ಣಗಾಗಲಿ. 5 ಮಿನಿಟ್ಸ್. ಸೊ ಈ ಟೈಮಲ್ಲಿ ಈಗ ಇದು ತಣ್ಣಗಾಗಲಿಕ್ಕೆ ಸ್ವಲ್ಪ ಹೊತ್ತು ಬೇಕು. ಈ ಟೈಮಲ್ಲಿ ನಿಮಗೆ ಏನಾದ್ರು ಬೇರೆ ಐಟಮ್ಸ್ ರೆಡಿ ಮಾಡ್ಕೊಂಡು ಮನೇಲಿ ಮಾಡೋದಾದ್ರೆ ಏನಾದ್ರು ಬೇರೆ ಐಟಮ್ಸ್ ರೆಡಿ ಮಾಡೋದಾದ್ರೆ ಮಾಡ್ಕೊಳ್ಬಹುದು, ಟೈಮ್ ಸೇವ್ ಮಾಡ್ಕೋಬಹುದು ಆ ಟೈಮಲ್ಲಿ. ಸೊ ಅದೇ ಟೈಮ್ ಮ್ಯಾನೇಜ್ಮೆಂಟ್ ಹೆಚ್ಚಾಗಿ ಗೃಹಿಣಿಯರಿಗೆ ಗೊತ್ತಿರುತ್ತೆ, ಯಾವ ಟೈಮಲ್ಲಿ ಹೇಗ್ ಮಾಡ್ಬೇಕು, ಇದ್ ಮಾಡಿಟ್ರೆ ಇನ್ನೊಂದು ರೆಸಿಪಿ ಏನ್ ತಯಾರು ಮಾಡ್ಕೋಬೇಕು. ಸೊ ಈಗ ಆಲ್ಮೋಸ್ಟ್ ಕೂಲ್ ಆಗಿದೆ. ಸೊ ನೆಕ್ಸ್ಟ್ ಈಗ ಇದಕ್ಕೆ ಸಮೋಸ ಪಟ್ಟಿ. ಸಮೋಸ ರೆಡಿ ಮಾಡ್ಕೊ. ಸಮೋಸ ರೆಡಿ ಮಾಡುವ. ಸ್ಟಫಿಂಗಿಗೆ ಸ್ಪೂನ್ ಬೇಕು ಅಲ್ವಾ? ಸೊ ಹಾಗಾದ್ರೆ ನೀವು ಸ್ಟಫಿಂಗ್ ರೆಡಿ ಮಾಡುವಾಗ ನಾನು ಆಯಿಲ್ ಬಿಡ್ಲಾ ಡೀಪ್ ಫ್ರೈಗೆ? ಓಕೆ. ಇದು ನಾನು ಆಲ್ರೆಡಿ ಸಮೋಸ ಮಾಡ್ಬೋದು ಮೈದಾ ಹಿಟ್ಟಿಂದ. ಇದು ರೆಡಿಮೇಡ್ ಸಮೋಸ ಪಟ್ಟಿ ಸಿಗ್ತದೆ. ಓಕೆ. ಇದೆಲ್ಲ ನಿಮಗೆ ಮನೆಯಲ್ಲೇ ಮಾಡ್ಕೋಬಹುದು. ರೆಡಿಮೇಡ್ ತಗೋ. ಇದು ಬೇಗ ಆಗ್ತದೆ, ಅರ್ಜೆಂಟ್. ಸೊ ಈಗ ನೀವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳಿ ಮ್ಯಾಮ್. ಓಕೆ. ನಾನು ಈ ಕಡೆ ಆಯಿಲ್ ಇಡ್ತೀನಿ. ಸೊ ದಟ್ ಕೆಲಸ ಬೇಗ ಆಗುತ್ತೆ ಅಲ್ವಾ?
ಅಂಡ್ ಸನ್ ಪ್ರೀಮಿಯಂ ಆಯಿಲ್ ಎಷ್ಟು ಬೇಕೀಗ? ಡೀಪ್ Deep fry ಗೆ ಫ್ರೈಗೆ ಬೇಕಾದಷ್ಟು ಅಲ್ವಾ? ಈಗ ನಾನು ಸಮೋಸ ಹ್ಮ್. ಪಟ್ಟಿ ತಂದಿದೆ ರೆಡಿ. ಇದು Okay. ಸಿಗ್ತದೆ ನಮಗೆ Okay. ಸಮೋಸ ಪಟ್ಟಿ. ಇಲ್ಲದ್ರೆ ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಬೋದು. Fine. ಈಗ ಸ್ವಲ್ಪ ಇದು ಗೋಧಿ ಹಿಟ್ಟು ಗೋಧಿ ಉಂಟು. ಹಿಟ್ಟು, ಸ್ವಲ್ಪ okay. ನೀರು ಕೊಡಿ. ಸ್ವಲ್ಪ ನೀರು. ಸೈಡ್ ಅಂಟು ಇದು ಮಾಡ್ಲಿಕ್ಕೆ ಇದನ್ನೆಲ್ಲ ಓಕೆ, ಸ್ವಲ್ಪ ಸಾಕಾಗುತ್ತಾ? ಸ್ವಲ್ಪ ನೀರು ಹಾಕಿದ್ದಕ್ಕೆ ಹಾಕಿ ಸಾಕಾ? ಸ್ವಲ್ಪ ಸಾಕು. ಮಿಕ್ಸ್ ಮಾಡಿ ಮತ್ತೆ ಈಗ ಸಮೋಸ ಇದು ಕಟ್ಟುವ. ಓಕೆ, ಸೊ ಈ ರೀತಿ ರೆಡಿಮೇಡ್ ಸಿಕ್ಕಿದ್ರೆ ಈ ರೀತಿ ಸಮೋಸ ಮಾಡಕ್ಕಲ್ಲ. ಸೊ ಫೋಲ್ಡಿಂಗ್ ಗೊತ್ತಿರಬೇಕು ರೆಡಿಮೇಡ್ ಅಲ್ಲಿ ಮಾಡೋದಾದ್ರೂ ಕೂಡ. ಓಕೆ, ಇದಕ್ಕೆ ಗೋಧಿ ಹಿಡಿ ನೀರು ಹಾಕಿದ್ದೇವಲ್ಲ. ಸೊ ನ್ಯಾಚುರಲ್ ಗಮ್ ಈಗ ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ? ನಾವು ಸಣ್ಣದಿರುವಾಗೆಲ್ಲ ಹಾಕ್ತಿದ್ವಿ. ಸೊ ಇದನ್ನೇ ಬುಕ್ಸ್ಗೆಲ್ಲ ಯೂಸ್ ಮಾಡ್ತಿದ್ದೀರಾ ಗಮ್ ಆಗಿ? ಸಣ್ಣದಿರುವಾಗ ಓಕೆ, ಗೂಡು ದೀಪ ಎಲ್ಲ ಮಾಡ್ಲಿಕ್ಕೆ ಯೂಸ್ ಮಾಡ್ತಿದ್ವಿ. ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ, ನಾವು ಮಾಡ್ತಿದ್ವಿ. ರೆಡಿಮೇಡ್ ಫೆವಿಕಾಲ್ ಏನಾದ್ರು ಅಥವಾ ಗಮ್ ಏನಾದ್ರು ಇರುತ್ತೆ. ಸೊ ಅಡಿಗೆಗೆ ನಾವು ಅಂತ ಗಮ್ಸ್ ಯೂಸ್ ಮಾಡಿದ್ರೆ ಅಲ್ವಾ? ಸೊ ನ್ಯಾಚುರಲ್ ಗಮ್ಸ್ ಅಂಡ್ ಇದು ಹನಿ ವ್ಯಾಕ್ಸ್ ಸಿಗುತ್ತಲ್ಲ, ಹನಿ ಬಿ ಮಾಡುವಂಥದ್ದು, ಜೇನುಗೂಡಲ್ಲಿ ವ್ಯಾಕ್ಸ್ ನಮಗೆ ಸಿಗುತ್ತೆ, ಅದನ್ನು ಕೂಡ ನ್ಯಾಚುರಲ್ ಗಮ್ ಆಗಿ ಯೂಸ್ ಮಾಡ್ತಾರೆ. ಸೊ ಅದನ್ನು ಅದು ಇದಕ್ಕೆ ಸೂಟ್ ಆಗಲ್ಲ ಅಲ್ವಾ? So ಅದು ಅಡಿಗೆ ಇಂಗ್ರೀಡಿಯೆಂಟ್ ಅಷ್ಟು ಸೂಟ್ ಆಗಲ್ಲ, ಕಾಸ್ಮೆಟಿಕ್ಸ್ ಗೆ ಯೂಸ್ ಮಾಡ್ತಾರೆ ಆ ವ್ಯಾಕ್ಸ್ ನ. ಹೆಚ್ಚಾಗಿ ಮೈದಾಕ್ಕೆ ಇದೆ, ಮೈದಾ ಹುಡಿ ಇಲ್ಲದ ಗೋಧಿ ಹುಡಿ ಹಾಕಿ. ಸೊ ಮೈದಾ ಹುಡಿಯಲ್ಲೂ ಮಾಡ್ಬೋದಾ? ಮಾಡ್ಬೋದು. ಸೊ ಆಗ ಕಂಪ್ಲೀಟ್ ಮೈದಾದ ಇಂಗ್ರೀಡಿಯೆಂಟ್ ಆಗ್ತದೆ. ಸೊ ಈಗ ಎಣ್ಣೆ ಬಿಸಿ ಆಗಿದೆ ಅಲ್ವಾ ಮ್ಯಾಮ್? ಅಂಡ್ ಅದ್ರ ಜೊತೆಗೆ ಸ್ಟಫಿಂಗ್ ಕೂಡ ರೆಡಿ ಆಗಿದೆ. ಸೊ ಇನ್ನು ಡೀಪ್ ಫ್ರೈ ಮಾಡೋದಲ್ವಾ? ಡೀಪ್ ಫ್ರೈ. ಸೊ ಲಾಸ್ಟ್ ಸ್ಟೆಪ್. ಒಂದೊಂದೇ ಸಮೋಸವನ್ನು ಬಿಟ್ಟು ಸೊ ಸಂಜೆ ಬೆಸ್ಟ್ ಸ್ನಾಕ್ಸ್ ಅಂದ್ರೆ ಇಟ್ ಇಸ್ ಸಮೋಸ ಜೊತೆ ಒಂದು ಕಾಫಿ ಅಥವಾ ಟೀ. ಬಿಸಿ ಬಿಸಿ ಕಾಫಿ ಅಥವಾ ಟೀ. ಮಕ್ಕಳಿಗೆ ಬೆಸ್ಟ್. ಮಕ್ಕಳಿಗೆ ನಿಮ್ಗೆಲ್ಲ. ಅಂಡ್ ನೀವು ಕಾಫಿ ಪ್ರಿಯರಾ ಟೀ ಪ್ರಿಯರಾ? ಟೀ ಇಷ್ಟ ಜಾಸ್ತಿ ಟೀ. ಓಕೆ, ಸೊ ಇದೀಗ ಲೈಟ್ ಬ್ರೌನ್ ವರೆಗೆ ಫ್ರೈ ಮಾಡಿದ್ರೆ ಸಾಕು. ಅಂಡ್ ಇಲ್ಲಿ ನೀವು ಫ್ಲೇಮ್ ನ ಕಡೆ ವೆರಿ ಮಾಡ್ತಾ ಇರ್ತೀರಾ, ಲೈಕ್ ಮೀಡಿಯಂ ಫ್ಲೇಮ್ ಅಲ್ಲಿ. ಸೊ ಈ ರೀತಿ ನೀವು ಪ್ರೀ ಮೇಡ್ ಏನ್ ಹೇಳಿದ್ರೆ ಸ್ಟ್ರಿಪ್ ಅಲ್ವಾ, ಅದು ಯೂಸ್ ಮಾಡಿದ್ರೆ ನೀಟಾಗಿ ಕಾಣುತ್ತಲ್ವಾ ಸಮೋಸ. ಬಟ್ ಫೋಲ್ಡಿಂಗ್ ಗೊತ್ತಿರ್ಬೇಕು ಅಲ್ವಾ? ಫೋಲ್ಡಿಂಗ್. ಇಲ್ಲ ನಾವು ಅಚ್ಚು ಯೂಸ್ ಮಾಡ್ತೀವಿ ನಾರ್ಮಲ್ ಆಗಿ ಸಮೋಸ ಅಚ್ಚು ಸಿಗುತ್ತೆ. ಇದಂದ್ರೆ ನಾವು ಮೈದಾ ತರಬೇಕು, ಮಾಡಬೇಕು, ಒಮ್ಮೊಮ್ಮೆ ಸರಿ ಬರ್ತದೆ, ಬರುದಿಲ್ಲ. ಇದೇನು ಪ್ರಾಬ್ಲಮ್ ಇಲ್ಲ. ಕನ್ಸಿಸ್ಟೆನ್ಸಿ ಕೂಡ ವೇರಿ ಆಗುತ್ತೆ, ಸ್ವಲ್ಪ ನೀರು ಜಾಸ್ತಿ ಆಯ್ತು ಕಮ್ಮಿ ಆಯ್ತು. ಒಂದು ಪ್ಯಾಕ್ ಅಲ್ಲಿ ಇದು ಸ್ಟ್ರಿಪ್ ಸಿಗುತ್ತೆ, ಒಂದ್ಸಲಕ್ಕಾಗುತ್ತೆ. ಈಗ ಕಾದಿದೆ. ಸೊ 4 ಸಮೋಸ ರೆಡಿ ಆಯ್ತು. ನೆಕ್ಸ್ಟ್ ರೌಂಡ್ ಬಾಕಿ ಇದೆ. ಸಮೋಸ ನೋಡಕ್ಕೂ ತ್ರಿಕೋನಾಕಾರವಾಗಿ, ಎಲ್ಲ ಟೇಸ್ಟ್ ಕೂಡ ಅಟ್ರಾಕ್ಷನ್, ಶೇಪ್ ಕೂಡ ಅಟ್ರಾಕ್ಷನ್. ಅಂಡ್ ಡೀಪ್ ಫ್ರೈಡ್ ಐಟಮ್ಸ್ ಹೆಚ್ಚಾಗಿ ಕ್ರೇವಿಂಗ್ಸ್ ಅಲ್ಲ, ಹೆಚ್ಚಾಗಿ ಡೀಪ್ ಫ್ರೈಡ್ ಐಟಮ್ಸ್ ಗೆ ಟೇಸ್ಟಿ ಕೂಡ ಇರ್ತದೆ. ಟೇಸ್ಟಿನೂ ಇರುತ್ತೆ. ಅದೇ ಈ ಮಳೆ ಎಲ್ಲ ಬರುವಾಗ ಟಿವಿ ನೋಡ್ಕೊಂಡು, ಇದು ಜೋರ್ ಮಳೆ ಬರುವಾಗ ಕಿಟಕಿಯಲ್ಲಿ ನೋಡ್ತಾ ಬಿಸಿ ಬಿಸಿ ಕಾಫಿ ಒಟ್ಟಿಗೆ ಅಲ್ವಾ, ಬಿಸಿ ಬಿಸಿ ಸಮೋಸ. ಅದರ ಮಜಾನೇ ಬೇರೆ. ಅದರ ಚಿಕನ್ ಸಮೋಸ ಇನ್ನಷ್ಟು ಮಜಾ ಇರುತ್ತೆ. ನೀವು ಓದ್ತಾ ಇರ್ತೀರಲ್ಲ, ಅವಾಗ ಒಂದು ತಂದು ಕೊಡ್ಬೇಕು ಬಿಸಿ ಬಿಸಿ. ಒಂದು ಕಡೆ ಗಮನ ಎಲ್ಲ ಈಗ ಟೇಸ್ಟ್ ಕಡೆ ಹೋಗುತ್ತೆ. ಆಮೇಲೆ ಇದು ಇದೆ. ಗ್ಯಾಸ್ ಆಫ್ ಮಾಡುವ. ಗ್ಯಾಸ್ ಆಫ್ ಮಾಡೋದಲ್ಲ. ಓಕೆ, ಸೊ ಇನ್ನು ಡೈರೆಕ್ಟ್ ಸರ್ವಿಂಗ್ ಅಲ್ವಾ? ಓಕೆ,
ತಕೊಳ್ಳಿ. ಬಿಸಿ ಬಿಸಿ ಬಿಸಿಯಾದ ಸಮೋಸ. ಸಮೋಸ, ಅದ್ರ ಜೊತೆಗೆ ಸಾಸ್. Sauce. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇದನ್ನ ನೋಡ್ತಾ ಇದ್ರೇನೆ ತಿನ್ಬೇಕು ಅಂತ ಅನ್ಸುತ್ತೆ, ಬಿಕಾಸ್ ಸಮೋಸ ಅಂದ್ರೆ ಆಲ್ ಟೈಮ್ ಫೇವ್ರೇಟ್. Favorite. ಥ್ಯಾಂಕ್ ಯು ಸೋ ಮಚ್. ಕೆಂಪು ಕೆಂಪಾದ ಸಾಸ್ ಜೊತೆಗೆ ಬಿಸಿ ಬಿಸಿಯಾದ ಸಮೋಸ. ಸೊ ಯಾರೆಲ್ಲ ಮಕ್ಕಳೆಲ್ಲ ಟಿವಿ ನೋಡ್ತಾ ಇದ್ದೀರಾ, ಸಮೋಸ ತಿನ್ಬೇಕು ಅಂತ ಅನ್ಸಿದ್ರೆ ಅಮ್ಮನ ಹತ್ರ ಕೂಡಲೇ ಇದನ್ನ ನೋಡಿ ಮಾಡ್ಲಿಕ್ಕೆ ಹೇಳಿ, ಓಕೆನಾ? ಆದ್ರೆ ಇದನ್ನ ಮಾಡೋದು ಹೇಗೆ, ಚಿಕ್ಕದಾಗಿ ಮತ್ತೊಮ್ಮೆ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಚಿಕನ್ ಕೀಮಾ ಸಮೋಸ ತಯಾರಿಸೋ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಹೆಚ್ಚಿದ ಹಸಿಮೆಣಸನ್ನು ಸೇರಿಸಿ ಹುರಿಯಿರಿ. ನಂತರ ಕೋಳಿ ಕೀಮಾವನ್ನು ಸೇರಿಸಿ ಅರುಣ ಅರಿಶಿನ ಪುಡಿ, ಮೆಣಸಿನ ಪುಡಿ, ಅರುಣ ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಪುಡಿ ಹಾಕಿ ಹುರಿದು ಬೇಯಿಸಿ. ಕೋಳಿ ಸ್ವಲ್ಪ ಬೆಂದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬೇಯಿಸಿ. ಕೊನೆಯಲ್ಲಿ ಬೇಯಿಸಿ ಕಿವುಚಿದ ಆಲೂಗಡ್ಡೆ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸುತ್ತಾ ಬೇಯಿಸಿ. ಇನ್ನೊಂದೆಡೆ ಸಮೋಸ ಶೀಟ್ಸ್ ಅನ್ನು ತ್ರಿಕೋಣಾಕಾರದಲ್ಲಿ ಮಡಚಿ ಹೂರ್ಣವನ್ನು ತುಂಬಿ ಮಡಚಿಕೊಳ್ಳಿ. ಬಳಿಕ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಗರಿಗರಿಯಾದ ಚಿಕನ್ ಕೀಮಾ ಸಮೋಸ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ಚೆನ್ನ. ಸೊ ಎಸ್ ಮೇಡಮ್, ಸೊ ಈಗ ಎರಡು ಚಿಕನ್ ರೆಸಿಪೀಸೇ, ಬಟ್ ಒಂದಂತೂ ಚಿಕನ್ ರೆಸಿಪಿ ಅಂತ ಗೊತ್ತಾಗ್ತಿದೆ, ಇನ್ನೊಂದು ಚಿಕನ್ ರೆಸಿಪಿ ಅಂತ ಗೊತ್ತಾಗ್ತಿಲ್ಲ. ತಿನ್ನಂತ್ರನೇ ಗೊತ್ತಾಗಬೇಕು ಅಲ್ವಾ? ಸೊ ಫಸ್ಟ್ ಈಗ ನಾವು ಚಿಕನ್ ಪೆಪ್ಪರ್ ಟೇಸ್ಟ್ ನೋಡೋಣ. ಟೇಸ್ಟ್ ಮಾಡಿ. ಖಾರ ಪರ್ಫೆಕ್ಟ್ ಆಗಿದೆ. ಆಗ್ಲೇ ಹೇಳಿದ್ದೆ ನಾನು, ಖಾರ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ ಗೊತ್ತಿಲ್ಲ, ಬಿಕಾಸ್ ನಾನು ಸ್ವಲ್ಪ ಖಾರ ಕಮ್ಮಿ ಅಂತ. ಪರ್ಫೆಕ್ಟ್ ಆಗಿದೆ. ಖಾರ ಇಷ್ಟಪಡೋರ್ಗೂ ಖಾರ ಕಮ್ಮಿ ತಿನ್ನೋರ್ಗೂ ಮೀಡಿಯಂ ಅಂತ ಇರುತ್ತಲ್ಲ, ಸೊ ಆ ರೀತಿ ಇದೆ. ಅಂಡ್ ಆ ಪೆಪ್ಪರ್, ಚಿಕನ್ ಪೆಪ್ಪರ್ ಅಂತ ಹೇಳಿದ ಕೂಡಲೇ ಆಲ್ಮೋಸ್ಟ್ ಎಲ್ರಿಗೂ ಫೇವ್ರೇಟ್ ಅಲ್ವಾ? ಪೆಪ್ಪರ್ ಒಂದು ಫ್ಲೇವರೇ ಕೊಡುತ್ತೆ. ಯಾ, ಇಟ್ ಇಸ್ ಸೂಪರ್, ಸಿಂಪ್ಲಿ ಸೂಪರ್. ಅಂಡ್ ನೆಕ್ಸ್ಟ್ ನಮ್ಮ ಕ್ರೇವಿಂಗ್ಸ್, ದಟ್ ಇಸ್ ನಥಿಂಗ್ ಬಟ್ ಸಮೋಸ. ಸೊ ಸಾಸ್ ಜೊತೆಗೆ ತಿನ್ಬೇಕು ಅಲ್ವಾ ಸಮೋಸ ಯಾವಾಗಲೂ. ಮಾತಾಡ್ಬೇಕು ಅಂತ ಅನ್ಸಲ್ಲ, ತಿಂತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಬಿಕಾಸ್ ಹವೆವರ್ ಸಮೋಸ ಇಸ್ ಫೇವ್ರೇಟ್. ಅಂಡ್ ಅದ್ರ ಜೊತೆಗೆ ಚಿಕನ್ ಸಮೋಸ ಹೇಳ್ಬೇಕಂತಿಲ್ಲ, ಎರಡೂ ಐಟಮ್ಸ್ ಅಷ್ಟೇ ಸೂಪರ್ ಆಗಿದೆ. ಸಿಂಪಲ್ ಆಗಿ ಟಕ್ ಅಂತ ರೆಡಿ ಮಾಡಿ ಕೊಟ್ರಿ. ಸೊ ಕೈ ರುಚಿ ಅಂತೂ ಅದ್ಭುತವಾಗಿದೆ ಮ್ಯಾಮ್. ಸೊ ಇಲ್ಲಿವರೆಗೂ ಬಂದು ಎರಡು ರೆಸಿಪಿನ ಟ್ರೈ ಮಾಡಿಕೊಟ್ಟಿರೋದಕ್ಕೆ ನಿಮ್ಗೋಸ್ಕರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಈ ರೀತಿ ಯಾವಾಗ ಡೀಪ್ ಫ್ರೈ ಐಟಮ್ಸ್ ಎಲ್ಲ ಇರುತ್ತೆ, ತುಂಬಾನೇ ಯೂಸ್ ಆಗುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಆಯಿಲ್. ಅಂಡ್ ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ ಕುಚಿಲಕ್ಕಿ 2 ಸ್ಟಾರ್ ರೈಸ್. ಇದರಲ್ಲಿ ಅನ್ನ ಮಾಡಿದೆ. ನಾನು ಈಗಾಗಲೇ ಹೇಳಿದೆ ನಿಮ್ಮ ಹತ್ರ, ಅನ್ನ ಸ್ವಲ್ಪ ಕಮ್ಮಿ, ಅನ್ನ ಸಾರು ಇದ್ರೆ ನಾವು ಇಂಥ ಐಟಮ್ಸ್ಗೆ ಜಾಸ್ತಿ ಹೋಗ್ತೀವಿ ಅಂತ. ಬಟ್ ಇಂಥ ಸಂತೋಷ್ ರೈಸ್ ಮಿಲ್ಸ್ ಈ ಅಕ್ಕಿನ ಮಾಡಿದ್ರೆ ಅನ್ನ ಕೂಡ ಜಾಸ್ತಿನೇ ಹೋಗುತ್ತೆ ಅಲ್ವಾ, ತಿಂತೀವಿ ಜಾಸ್ತಿ. ಸೊ ಎಸ್, ಎರಡು ಐಟಮ್ಸ್ನ ರೆಡಿ ಮಾಡಿ ಕೊಟ್ಟಿರೋದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು. ಸೊ ಯಾರಿಗೆಲ್ಲ ಈಗ ಚಿಕನ್ ಶಾಪ್ ಹತ್ರದಲ್ಲೇ ಇದೆ, ಕೂಡಲೇ ಹೋಗಿ ಚಿಕನ್ ತಂದರೆ ಥಟ್ ಅಂತ ರೆಡಿ ಮಾಡ್ಬೋದು ಚಿಕನ್ ಪೆಪ್ಪರ್. ಆ್ಯಂಡ್ ಅದರ ಜೊತೆಗೆ ತುಂಬಾ ಕ್ರೇವಿಂಗ್ಸ್ ಆಗ್ತಾ ಇದೆ, ಏನೋ ಸ್ವಲ್ಪ ಆಯಿಲ್ ಐಟಮ್ಸ್ ತಿನ್ನಬೇಕು ಅಂತ ಅನಿಸ್ತಾ ಇದೆ ಅಂದರೆ ನೀವು ಖಂಡಿತವಾಗ್ಲೂ ಚಿಕನ್ ಕೀಮಾ ಸಮೋಸ, ರೈಟ್? ಕರೆಕ್ಟ್ ಅಂತ ಅನ್ಕೋತೀರಿ, ನಂಗೆ ಹೆಸರು ಅಂತ ಮರ್ತೋಯ್ತು, ಬಟ್ ವಾಟ್ ಎವರ್, ಸಮೋಸ ರೆಡಿ ಇದೆ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ಎರಡು ಅದ್ಭುತವಾದ ರೆಸಿಪಿನ ತಯಾರು ಮಾಡಿಕೊಟ್ಟಿದ್ದಾರೆ ಸುಜಯ ಮ್ಯಾಮ್. ಸೊ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ, ದಿನನಿತ್ಯ ಹೊಸ ರೆಸಿಪಿಗಾಗಿ, ಟೇಸ್ಟಿ ರೆಸಿಪಿಗಾಗಿ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣ ಮಸಾಲ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.